ಉಡುಪಿ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಾಗ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಉಡುಪಿ ವಿಡಿಯೋ ಪ್ರಕರಣದ ಬಗ್ಗೆ ಮಾತನಾಡಿದ ಸಿಎಂ, ಪೊಲೀಸರು ಸುಮೋಟೋ ಎಫ್ಐಆರ್ ಮಾಡಿದ್ದಾರೆ. ಡಿವೈಎಸ್ಪಿ ತನಿಖೆ ಆಗ್ತಿದೆ, ಅದು ಮೊದಲು ನಡೆಯಲಿ. ಕಾಲೇಜಿನಲ್ಲಿ ಇರೋ ವಿದ್ಯಾರ್ಥಿಗಳು ತಮಾಷೆ ಮಾಡಿರಬಹುದು ಅಂತ ಹೋಮ್ ಮಿನಿಸ್ಟರ್ ಹೇಳಿರಬಹುದು. ಎಫ್ಐಆರ್ ಆಗಿ ತನಿಖೆ ಆಗ್ತಿದೆ. ಡಿವೈಎಸ್ಪಿ ಲೆವೆಲ್ ತನಿಖೆ ಆಗ್ತಿರುವಾಗ ಎಸ್ಐಟಿ ಪ್ರಶ್ನೆ ಉದ್ಭವಿಸಲ್ಲ ಎಂದು ಹೇಳಿದ್ದಾರೆ. ಇನ್ನು ನೈತಿಕ ಪೊಲೀಸ್ಗಿರಿ ಬಗ್ಗೆ ಯಾರೇ ಮಾಡಿದ್ರು ನಿರ್ದಾಕ್ಷಿಣ್ಯ ಕ್ರಮ ಕಾನೂನು ಕೈಗೆತ್ತಿಕೊಳ್ಳಲು ಇಲ್ಲಿ ಯಾರಿಗೂ ಅವಕಾಶ ಇಲ್ಲ ಎಂದರು. ಇದೇ ವೇಳೆ ಸೌಜನ್ಯ ಕೇಸ್ ಹಾಗೂ ಬಿಟ್ಕಾಯಿನ್ ಬಗ್ಗೆಯೂ ಮಾತನಾಡಿದರು. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾರು ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಆಮೇಲೆ ಟ್ರಬಲ್ ಇರ್ತದೆ, ಆಮೇಲೆ ಸರಿ ಹೋಗ್ತದೆ. ಬಟ್ the police people, I have told the police people categorically, don't allow anybody. ಅದರ ಸುಮೋಟೋ ಪೊಲೀಸ್ನವರು ಎಫ್ಐಆರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀಲಿ. ಸೆಂಟ್ರಲ್ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಮಕ್ಕಳಾಟಿಕೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿಲ್ಲ. ಮಕ್ಕಳಾಟಿಕೆ ಅಂತ ಹೋಮ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಹಾಸ್ಟೆಲ್ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮಾಷೆ ಮಾಡಿರ್ಬೋದು ಅಂತ ಹೇಳಿರ್ಬೋದು ಅವರು. ಬಟ್ ಕೇಸ್ ಇಸ್ ರಿಜಿಸ್ಟರ್, FIR is submitted to the court. Investigation is going on, and investigation is entrusted to DSP, DYSP level officer. Inquiry is going on. Barli report DYSP level investigation ನಡೀತಾ ಇದೆ ಅಂದಮೇಲೆ ಕ್ವಶನ್ ಉದ್ಭವ ಆಗಲ್ಲ ಅಲ್ವಾ? ಅದ್ರ ಸುಮೋಟೋ ಪೊಲೀಸ್ನವರು FIR ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನು ಒಬ್ಬ ಡಿವೈಎಸ್ಪಿ ಲೆವೆಲ್ ಆಫೀಸರು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀಲಿ. ಸೆಂಟ್ರಲ್ ಇವ್ರು ಬಂದಿದ್ದರು, ವುಮೆನ್ ಕಮಿಷನ್ ಬಂದಿತ್ತು. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ಎಂಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಆಮೇಲೆ ಕ್ರಮ ತಗೋತೀವಿ. ಮಕ್ಕಳಾಟಿಕೆ ಆಗಿದ್ರೆ ಕೇಸ್ ರಿಜಿಸ್ಟರ್ ಆಯ್ತಿಲ್ಲ. ಮಕ್ಕಳಾಟಿಕೆ ಅಂತ ನೋಡಪ್ಪ, ಯಾರೇ ಸಾಮಾಜಿಕ ಜಾಲತಾಣದಲ್ಲಿ